This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by ವೆಲ್ಕಮ್ ಟು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿಣ ಸ್ನಾನ ಹಾಗೆ ನಿಪಾನ್ ಪೇಂಟ್. ಸೊ ಈಗಾಗಲೇ ನಮ್ಮ ಈ ಇಡೀ ರೌಂಡ್ ಏನಿದೆ ರೆಟ್ರೋ ಅದರ ಕೊನೆಯ ಹಂತದಲ್ಲಿದ್ದೀವಿ. ಸೊ ಟುಡೇ ಇಸ್ ದ ಫೈನಲ್ ಡೇ. ಇವತ್ತಿನ ದಿವಸ ರೆಟ್ರೋ ರೌಂಡ್ ಮುಗಿಯುತ್ತೆ. ಆ್ಯಂಡ್ ಅದರ ಜೊತೆಗೆ ಯಾರು ಇರ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಇನ್ನೊಂಷ್ಟು ಹುಮ್ಮಸ್ಸಿನೊಂದಿಗೆ ಮತ್ತೆ ಬೇರೆ ಸೀಸನ್ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ ಅನ್ನೋದು ಎಲ್ಲವೂ ಗೊತ್ತಾಗುತ್ತೆ. ಸೊ ಬಿಫೋರ್ ದ್ಯಾಟ್ ಲೆಟ್ಸ್ ವೆಲ್ಕಮ್ ಆರ್ ಜಡ್ಜಸ್ ಸೂರಜ್ ಸನಿಲ್, ಅನ್ವಿತಾ ಸಾಗರ್ ಹಾಗೆ ಕಿಶೋರ್ ಅಮನ್ ಶೆಟ್ಟಿ. ವೆರಿ ವಾರ್ಮ್ ವೆಲ್ಕಮ್. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಜಡ್ಜಸ್ಗಳಿಗೆ. ಆ್ಯಂಡ್ ನಾನು ಅನುರಾಗ್, ನನ್ನ ಜೊತೆಗೆ ಸೌಮ್ಯ. ಏನಿಲ್ಲ, ಈಗ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ನೋಡ್ಕೊಂಡು ಬಂದ್ವಿ. ಕಾಂಪಿಟೇಷನ್ ಹೈ ಆಗ್ತಾ ಉಂಟು ಆ್ಯಂಡ್ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಕೂಡ ಹೈ ಆಗ್ತಾ ಉಂಟು. ಹಾಗೆಯೇ ಇನ್ನು ತಡ ಮಾಡದೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಟೀಮನ್ನು ವೆಲ್ಕಮ್ ಮಾಡುವಂತಹ ಹೊತ್ತು. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಟ್ವಿಸ್ಟರ್ಸ್ डांस अकेडमी मूडबिद्रे. बॉलीवुड 70 mm की दुनिया में आना और आकर छाना बहुत मुश्किल. 1980s का जो दौर रहा वो सिनेमा का डेथ का वो दशक था. थिएटर्स की हालत बहुत खस्ता थी. हम साउथ इंडियन फिल्मों का रीमेक कर रहे थे, तो फिल्मों का एक स्तर बहुत गिरा. उसके बाद एंड ऑफ 80s जो शुरुआती दौर 90s का पोस्ट लिबरलाइजेशन, एक नया हीरो पैदा हुआ. शाहरुख खान. अंदाज़ मेरा सबसे जुदा, मैं बादशाह ना बादशाह, सपने सजाना सपना हंसाना, बस यही मेरा कसूर, बस यही मेरा कसूर. Bollywood the Badshah, Shah Rukh Khan Adipu, and our dance warriors the Badshah, Suraj sir. आशिक हूँ मैं, कातिल भी हूँ, सबके दिलों में शामिल भी हूँ. आशिक हूँ मैं, कातिल भी हूँ, सबके दिलों में शामिल भी हूँ. दिल को चुराना, नींदे उड़ाना, बस यही मेरा कसूर. वादों से अपने मुकरता नहीं, मरने से मैं कभी डरता नहीं. बादशाह ओ बादशाह, बादशाह ए बादशाह, बादशाह ओ बादशाह, बादशाह. तुझे देखा तो ये जाना सनम, प्यार होता है दीवाना सनम. सूरज, अगर ये लड़की तुझसे प्यार करती है तो वो पलट कर जरूर देखेगी. पलट पलट. ಅನ್ವಿತಾ ಮ್ಯಾಮ್, न जाने मेरे दिल को क्या हो गया, अभी तो यही था अभी खो गया. कभी कभी जीतने के लिए कुछ हारना भी पड़ता है, और हार कर जीतने वाले को बाजीगर कहते हैं. कहीं जुल्फ
का बादल ओहो, कहीं रंगियाँ चल आहा, कहीं होठ गुलाबी ओहो, कहीं चाल शराबी आहा, कहीं आँख में जादू ओहो, कहीं जिस्म की खुशबू आहा, कहीं नर्म निगाहें ओहो, कहीं गोरी बाहें आहा। हाँ यहाँ कदम कदम पर लाखों हसीनाएं हैं हम, मगर ये दिल का तोहफा देने उसे आए हैं। वो लड़की जो सबसे अलग है, वो लड़की जो सबसे अलग है। हाँ यहाँ कदम कदम पर लाखों हसीनाएं हैं हम, मगर ये दिल का तोहफा देने उसे आए हैं। ये चले जैसे जरा बल खा के, वो चले जैसे जरा इठला के, ये मिले जैसे जरा शर्मा के, वो मिले जैसे जरा इतरा के। हाँ यहाँ कदम कदम पर लाखों हसीनाएं हैं हम, मगर ये दिल का तोहफा देने उसे आए हैं। ವೆಲ್ ಎಂಕ್ ತೆಲ್ಪುನ ಕಂಟ್ರೋಲ್ ಆವೊಂದಿ ಜಾಂಡಲ ಬರಡು ಬಂದು ಬತ್ತೀನಿ ಬಾರಿ ಪೊರ್ಲುಡೆ ನಮ್ಮ ಪ್ರಶಾಂತ್ ಸರ್ ಅಂತೂ ಬಾರಿ ಶೋಕ್ ತೋಜೊಂದಿತ್ತೇನೆ ಆ್ಯಂಡ್ ಸೂರಜ್ ಸರ್ ಕೇನು ಗೊರ್ಚಿ ಅನ್ವಿತಾ ಅಂತೂ ವೆರಿ 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 ಬ್ಯೂಟಿಫುಲ್ ಕನ್ಫ್ಯೂಸ್ ಆಂಡವು ಏರ್ ಪಂದ ಎಸ್ ದ್ಯಾಟ್ ಈಸ್ ನಮ್ಮ ಪ್ರಶಾಂತ್ ಸುಳ್ಯ ಸರ್ ಕೆಲವರಿಗೆ ಒಂಚೂರು ಕನ್ಫ್ಯೂಸ್ ಆಂಡಿಗೆ ಬಟ್ ಮಲ್ಲೆಜ್ಜಿ ನಮಗೆ ಮಾತ್ರ ಗೊತ್ತಿನ ಸೂರಜ್ ಅನ್ವಿತಾ ದಿಪ್ಪಡು ಕಿಶೋರ್ ಸರ್ ಬಾರಿ ಪೊರ್ಲುಡೆ ತೋಜಾರು ಸ್ಪೆಷಲಿ ನಮ್ಮ ಪ್ರಶಾಂತ್ ಸರ್ ಅಂತೂ ಬಾರಿ ಪೊರ್ಲು ತೋಜೊಂದಿತ್ತೇರು ಐಕೋರ ಜೋರೇನಂಚಿನ ಕ್ಲಾಪ್ಸ್ ಬರಡು ಎಸ್ ವೆಲ್ ಬಾರಿ ಪೊರ್ಲುದ ಕಾನ್ಸೆಪ್ಟು ಎಂಕ್ಲೆಗಂತೂ ಬಾರಿ ಇಷ್ಟ ಎಂಕ್ಲುಕುಲೊಂದು ಬಾರಿ ಎಂಜಾಯ್ ಮಲ್ತಾ ಅಂಡ ನಮ್ಮ ಜಡ್ಜಸ್ ದಾದ ಬಂದ್ಪೇರಿಂದಕ್ಕೆ ಏನ್ಗೆ ಸೊ ಏರ್ ನಂಚಿ ಬೋಗ ಮೂಜಿ ಜನತ್ತೆಲ್ಲ ಮುಲಿತ್ತಂಡೆ ನಮ್ಮ ಐತೆ ಫಸ್ಟ್ ದಾರ್ ನಡೆ ಬೋಗ ಸೂರಜ್ ಸರ್ ಇರಗೆ ಎಂಚಾಂಡ್ ಫಸ್ಟ್ ಆಫ್ ಆಲ್ ಕೊರಿಯೋಗ್ರಾಫರ್ ಲೆಪ್ಲೆ ಬೊಕ್ಕ ಬಾತ್ ಓ ಬಾರಿ ಶೋಕ್ ಇತ್ತುಂಡು ಫೋಟೋ ಎಸ್ ಸರ್ ಇದು ಆಕ್ಚುಲಿ ಗೊತ್ತು ಏನಕ್ಕೆ ಮಾಡಿದ್ರು ಅಂತ ಲಾಸ್ಟ್ ಟೈಮ್ ಪ್ರಾಂಕ್ ಇಂದು ರಿವೆಂಜ್ ಅಲ್ಲ ಇದು ಸತ್ಯ ಹೇಳಿ ಹಾ ರಿವೆಂಜ್ ಅಲ್ಲ ಇದು ಅಲ್ವಾ ನಗಿಸುವ ಅಂತ ಮಾಡಿ ನಗಿಸುವ ಇದು ನಗಿಸುವುದಲ್ಲ ನಮ್ದು ಮರ್ಯಾದೆ ಓಕೆ ಜೋಕ್ಸ್ ಅಪಾರ್ಟ್ ನಿತಿನ್ ಆ್ಯಂಡ್ ಟ್ವಿಸ್ಟರ್ಸ್ ಈ ಥಾಟ್ ಪ್ರಾಸೆಸ್ ರಿಯಲಿ ದೋ ಇಟ್ ವಾಸ್ ಕನೆಕ್ಟೆಡ್ ಟು ಅಸ್ ಹೆಂಗೆ ಇಷ್ಟ ಅಂಡ ಈ ಥಾಟ್ ಪ್ರಾಸೆಸ್ನ ಅಡೆ ಕಂತದ್ದು ನಿಕುಲು ಇಂಜಂಜ ಮಂದರ್ ದಟ್ ಈಸ್ ನೈಸ್ ಬಟ್ ಡೆಫಿನೆಟ್ಲಿ ಐ ವಾಂಟ್ ಟು ಸಿ ದ ಎಡಿಟರ್ ಏರ್ ಅವು ಎಡಿಟ್ ಮನ್ ಆರ್ ಇಲ್ಲ ಬೋಬ್ಜರಿ ಐ ವಾಂಟ್ ಟು ಮೀಟ್ ಏರ್ ಎಡಿಟ್ ಮಂತೀನಿ ಅವು ಸುಮಿತ್ ಉಲ್ಲೇರೆ ಮೂಲು ಬೈಜೇರ್ ಆರ್ ಬರ್ರೆ ಎನಿವೆ thank you so much for that, whatever it was, joke or whatever. Thank you for showing me that love towards me, and for me it was very surprising. ಯಾನ್ ಎಂತಿಜಿ ಒಂಜಿ ಫೋಟೋ ಅಂಡಲ ಪಾಡ್ದೇರು ತುಂಬ ಡಾನ್ಸ್ ಅಡ್ಬುರ ಒಂದು ಓಲೋಲ್ ಪೊಕ್ಕೊನೋತಾರೆ ನಾನು ಓಕೆ ಬಟ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ಹೆಂಗ್ದಾದ ಪಂಡ ಸ್ಟೆಪ್ಸ್ ಮಸ್ತ್ ಎವ್ರಿ ಟೈಮ್ ಟ್ವಿಸ್ಟರ್ಸ್ ದೇ ಗೆಟ್ ಸಮಥಿಂಗ್ ನ್ಯೂ ಸ್ಟೆಪ್ಸ್ ಟು ದ ಸ್ಟೇಜ್ ದಟ್ ಈಸ್ ಐ ಲವ್ ದ್ಯಾಟ್ ಫಾರ್ಮೇಷನ್ ವೈಸ್ಲಾ I think compared to other teams, and masala twisters last season littare. So this time also there was very very unique formations from you all. Thank you, sir. And again energy bagge paatreji. Every boys and girls they put their best of best energy. Thank okay. you. Thank you. And ಎಲ್ಲೆಲ್ಲ ಮೂಮೆಂಟ್ ಬುಲೆಟ್ ಬರ್ಪ್ ನಾವಡು ಫೈಟಿಂಗ್ ಸೀನ್ ಆವಡು ಈ ಮೆಟ್ ಹೀರೋ ಬತ್ತು ಕಾಪಾಡ್ ನಾವಡು ಹೀರೋಯಿನ್ ಪ್ರಪೋಸ್ ಆವಡು okay we were targeted but still it went on very nicely very good ಒಂಜೆ ಪಾಯಿಂಟ್ ಯಾನ್ ಪನ್ಪೆದಾದ ಪಂಡ ಲಿಟಲ್ ಕ್ಲಮ್ಸಿನೆಸ್ ಆ ಪ್ಲೇಸ್ಮೆಂಟ್ ಒಂಜೆ ಸ್ಟ್ಯಾಂಡ್ ಮನ್ಪ್ಲೆ ಪ್ಲೀಸ್ ಟ್ವಿಸ್ಟರ್ಸ್ ಲಾಸ್ಟ್ ಟೈಮ್ಲ ಯಾನ್ ಪಂದಿತ್ತೆ ನಾಟ್ ಇನ್ ಆಡಿಷನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಸೀಸನ್ 2 ಆ ಪ್ಲೇಸ್ಮೆಂಟ್ ಮನ್ನಾಗ ನಿಖಲ್ ಕರೆಕ್ಟ್ ಅದು ಒಂಚೂರು ಕಟ್ ಶಾಟ್ ಆಂಡಲ ಮಲ್ಲೆಜ್ಜಿ ಸ್ಟೆಪ್ಸ್ ಪೂರ ಸೊ ಯು ಸಿ ದಟ್ ಆ ಫಾಸ್ಟ್ ಮೂಮೆಂಟ್ ಅನ್ನಾಗ ಕೆಲವೊಂದು ಅಂಚಿಂಚ ಆಪುನ ಆ ಒಂದು ಆಯಿನಕನ್ ತೋಜೊಂದುಂಡು ಪಂಡ
suddenly somebody is going, somebody is coming, too many things are happening, it looks clumsy. So ಒಂಜಿ ಕಡೆ ಒಂಜಿ ಆದು ಕೂಡ ಒಂಜಿ ಕಡೆ ಬಂದಾಗ it goes very very well. ಆ ಒಂಜಿ ಪಾಯಿಂಟಿಂಗ್ ಪಂಡ್ರೆ otherwise it is very 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 surprising act and it is an excellent super act. I enjoyed it and thank you so much. And definitely ನಿಖಿಲು ಎಂಕೊಂದು ಸರ್ಪ್ರೈಸ್ ಕೊಡ್ತಾರೆ, ಸೊ ಯಾನ್ಲ ನಿತಿನ್ಗೊಂದು ಸರ್ಪ್ರೈಸ್ ಕೊರೋಂದಲೇನಿ. ಓಕೆ, ಇಫ್ ಯು ಡೋಂಟ್ ಮೈಂಡ್ ನಿತಿನ್ ರೈಡೆ ಬರಲಿ ಪ್ಲೀಸ್. ಎಸ್ ಪ್ಲೀಸ್. ಸರ್ಪ್ರೈಸ್ ನಿಕ್ಲೇಗೆ ಆಯ್ತು, ಎಂಕ್ಲ ಕೊರ್ರೆ ಗೊತ್ತು. ಓಕೆ, ಸ್ಪೆಷಲ್ ಸರ್ಪ್ರೈಸ್ ಆಗಾದಿತ್ತು. Anyway, Nitin, you can open and see it. And here panoda dada anta. Yes. Where is Mike? Thank you, sir. Yes, palle dada anta daige. Gotan. Ir pandane gottap matregla. Actually, an annual day dala celebration now on the Varshala open stage and Suraj sir Nepal invite malpwe. ಸೊ ಆನಿ ಮಸ್ತ್ ಶೋಕ್ ತೋಜೊಂದಿತ್ತೆ ಯಾನ್ ಪಂಡೆ ಇರ್ ಟಿ ಶರ್ಟ್ ಹೊಲ್ದತ್ತೊಂದಿ ಸರ್. ಸೊ ಆರ್ ಪಂಡೇರ್ ಬಾಂಬೆ ಹಿಡ್ದು ಅಂಚಂಡ ಎಂಕೊಂಜಿ ಕನ್ಪಾಲೆ ಬಂಡೆ. ಸೊ ಅಲ್ಲಿ ಬೈದೇನೆ. Okay. That is one small surprise. There's nothing to do with the competition and for this is just love towards you. That's it. But competition bannaga the same judgment. Our clumsiness nonji control manple. Next time you are going to rock it. All the best, Twisters. Superb. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಎಸ್, ನಮ್ಮ ಇನ್ನಿತ್ತ ಕಾಜಲ್ ಅನ್ವಿತಾ ಮ್ಯಾಮ್ ಎನ್ಚಾಂಡ್ ಪರ್ಫಾರ್ಮೆನ್ಸ್ ಬಾರಿ ಪೊರ್ಲು ತೋಜೊಂದಿತ್ತಾರೆ ಮಾತ್ರ. ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ಟೋರಿ ಆ್ಯಕ್ಚುಲಿ ಅರ್ಥ ಆಗಲಿಲ್ಲ. ಇವರಿಬ್ಬರು ಓಕೆ ಪಕ್ಕದಲ್ಲೇ ಕುತ್ಕೊಂಡು ಪ್ರಶಾಂತ್ ಸರ್ ಎಲ್ಲಿಂದ ಬಂದರು? ಆ್ಯಕ್ಚುಲಿ ಪ್ರಶಾಂತ್ ಸರ್ ಇದ್ರದ್ದೆಲ್ಲ ಕಾರಣ ಪ್ರಶಾಂತ್ ಸರ್ ಅಲ್ವಾ, ಅವ್ರು ಯಾವತ್ತೂ ಸ್ಟೇಜಿಗೆ ಬರಲ್ಲ, ಎಲ್ಲ ಹಿಂದಿನ ಮಾಡ್ತಾರೆ, ಅವರನ್ನ ಮೇಲೆ ಕಳಿಸಿ. ಹಾಗೆ ಸೊ ಕರೆಯುವ, ಇವಾಗ ಸ್ಟೇಜಿಗೆ ಕರೆಯುವ. ಎಲ್ಲಿದ್ದಾರೆ ಸರ್? ಬಲ್ಲೆ ಸರ್, ಮುಖ ನೋಡುವಂತೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸರ್. ಸರ್ ಪಾತ್ರ ಬಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಶಾಂತ್ ಸೂರ್ಯ. ಎಕಡೆ ಮಾತಿರ್ಲ ತುಯಿನ ಮೋನೆ ಸರ್ ನನೆ ಮೋನೆ ಎನ್ನ ಫಿಲ್ಮ್ ದ ವಿಲನ್ ಬಾರಿ ಪೊರ್ಲು ತೋಜೊಂದಿತ್ತಾರತ. ಆ್ಯಕ್ಚುಲಿ ಮ್ಯಾಮ್ ರೆಟ್ರೋ ಎಲ್ಲರೂ ಒಂದೇ ಫಾರ್ಮಲ್ಲಿ ಬರ್ತಾರೆ ಸೇಮ್ ಇದು, ಆದರೆ ಸಮ್ ಡಿಫ್ರೆಂಟ್ ತೆಗೆಯುವ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಪ್ಲ್ಯಾನ್ ಮಾಡುವಾಗ ನಿಮ್ದೆಲ್ಲ ಅಲ್ವಾ ನಿತಿನ್ ಸರ್? ಕರೆಕ್ಟ್. ಬಟ್ ನಂಗೆ ಆ್ಯಕ್ಚುಲಿ ಪ್ರಶಾಂತ್ ಸರ್ ಅಂತ ಹೇಳಿ ಗೊತ್ತಾಗಲಿಲ್ಲ, ಆಮೇಲೆ ಹೇಳ್ದಾಗ ಗೊತ್ತಾಯ್ತು. ಬಿಕಾಸ್ ಇಲ್ಲಿಂದ ಅಷ್ಟು ಗೊತ್ತಾಗ್ತಿಲ್ಲ. ಇಲ್ಲ, ಅವ್ರು ಆ್ಯಕ್ಚುಲಿ ಫೋನ್ ಮಾಡಿದ್ರು ಆಗ ನನಗೆ. ನಾವು ಪ್ಲಾನ್ ಮಾಡ್ತಾ ಇರುವಾಗನೇ ಫೋನ್ ಬಂತು ಅವ್ರು ಫೋನ್ ಬಂದು ಕೇಳಿದಂತಂದ್ರೆ ನಿಮ್ದೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಕೇಳಿದ್ರು. ಸೊ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದೇವೆ ಸರ್, ಆದರೆ ಇವ್ರ ಫೋನ್ ಇಟ್ಟ ನಂತರ ಇವರನ್ನು ಸೇರಿಸಿದ್ದೀವಿ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕಾನ್ಸೆಪ್ಟ್. ಆ್ಯಕ್ಚುಲಿ ವೆರಿ ನೈಸ್ ಕಾನ್ಸೆಪ್ಟ್. ಯಾರಿಗೆ ಇಷ್ಟ ಆಯ್ತು ಇಲ್ಲೋ ಗೊತ್ತಿಲ್ಲ, ಬಟ್ ಸುಮಾರು ಜನ ಪ್ರಶಾಂತ್ ಸರ್ ಫ್ಯಾನ್ಸಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಟಿವಿಲಿ ಸುಮಾರು ಜನ ಸಿಬ್ಬಂದಿಗಳಿಗಂತೂ ಇದು ಸಖತ್ ಮುಟ್ಟತ್ತೆ ಅಲ್ವಾ? ಮುಟ್ಲೇಬೇಕು, ಈ ಕಾನ್ಸೆಪ್ಟ್ ಮುಟ್ಲೇಬೇಕು. ಪ್ರಶಾಂತ್ ಸರ್ನ ಅಭಿಮಾನಿಗಳಿಗೋಸ್ಕರ ಇದು. ಅದೇ ಹೇಳಲ್ಲ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಮ್ಮ ಅದ್ಭುತವಾಗಿ ಮೂಡಿ ಬಂದಿದೆ. ಆದ್ರೆ ಯಾರು ಕೂಡ ಎಡಿಟರ್ ನಂಬರ್ ಒಂದು ಕೊಡ್ಲಿಕ್ಕೆ ಹೋಗಬೇಡಿ. ಪ್ರಶಾಂತ್ ಸರ್, ಐ ವಾಂಟ್ ದ ಎಡಿಟರ್ ಎಟ್ 10 ಕಾಸ್ಟ್. ಎಸ್ ಇನಿ ಇಲ್ಲಾಗ ಬೋಲಿ ಆತೆ ಪ್ರಶಾಂತ್ ಸರ್. ಇಲ್ಲ, ಹೌದು, ಇದು ಟೆಲಿಕಾಸ್ಟ್ ಆದ್ಮೇಲೆ ಇನ್ನೂ ಇಂಟೆನ್ಸ್ ಆಗ್ತದೆ ಮಾರ್ರೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Applause to our director Prashant sir. Of course. Okay, well, Twister, Suraj sir ಹೇಳ್ದಂಗೆ ನೀವು ಯಾವಾಗಲೂ ಬರಬೇಕಾದ್ರೆ ಇರೋದೊಂದು ಹೊಸತನ ತೊಗೊಂಡ್ಬರ್ತೀರಾ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಕಾಸ್ಟ್ಯೂಮ್ಸ್ ವೆರಿ ಬ್ಯೂಟಿಫುಲ್. ಅದೊಂದು ಏನಂತೀವಿ, ಜೆರಾಕ್ಸ್ ಕಾಪಿ ನಿಮ್ಮ ಪರ್ಫಾರ್ಮೆನ್ಸ್ ಆಗಿದ್ರು ಜೆರಾಕ್ಸ್ ಕಾಪಿ ಥರ ಎಲ್ಲರೂ ಆ ಒಂದು ಕಾಸ್ಟ್ಯೂಮಲ್ಲಿ ಇರೋದು ನಂಗೆ ತುಂಬ ಖುಷಿ ಆಯಿತು, ಟಾಪ್ ಟು ಟೋ. ನನಗೆ ಅದೇ ಸುರೇಶ್ ಸರ್ ಹೇಳ್ದಂಗೆ ಇಷ್ಟು ಅಳತೆಯಿಂದ ಆ್ಯಕ್ಚುಲಿ ಗೋಲ್ಡನ್ ಬಜರ್ ಇವತ್ತು ಮಿಸ್ ಆಗಿದ್ದು. ಇಷ್ಟು ಅಳತೆಯಿಂದ ಇಲ್ಲ ಅಂತಂದರೆ ಇಟ್ ವುಡ್ ಬಿ ಅ ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್, ನಾನೇ ಹೇಳ್ಬಿಡ್ತೀನಿ. ಆ್ಯಂಡ್ ವಿ ರಿಯಲಿ ಲವ್ಡ್ ಇಟ್. ಬಿಕಾಸ್ ಟ್ವಿಸ್ಟರು ಅಂತಂದರೆ ನಮಗೆ ನೆನಪಾಗಿದೆ ನಿತಿನ್ ಸರ್ ಆ್ಯಂಡ್ ಔಟ್ ಕ್ರಿಯೇಟಿವಿಟಿ. ಆ್ಯಂಡ್ ಹಿ ಕ್ಯಾನ್ ಡೂ ಎನಿಥಿಂಗ್. ಹ್ಯೂಜ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್.
ಆ್ಯಂಡ್ ಅವ್ರ ಟೀಮು ಅಷ್ಟೇ ಸ್ಟ್ರಾಂಗ್ ಇದೆ ಆ್ಯಂಡ್ ದೇ ಹ್ಯಾವ್ ಕಮ್ ಬ್ಯಾಕ್ ಟು ಸೀಸನ್ 3 ಬಿಕಾಸ್ ಆಫ್ ದ್ಯಾಟ್ ಸ್ಟ್ರಾಂಗ್ನೆಸ್ ಆ್ಯಂಡ್ ಟು ಗೆಟ್ ದ್ಯಾಟ್ ಕಪ್ಪ ಅಥವಾ ಇನ್ನೊಂದ ಮತ್ತೊಂದ ಬ್ಯಾಕ್ ಟು ದೇರ್ ಏನು ಬ್ಯಾಕ್ ಟು ದೇರ್ ಹೋಮ್. ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ರಿ, ನಿಜವೂ ತುಂಬ ಚೆನ್ನಾಗಿ ಮಾಡಿದ್ರಿ. ನಾನಿದ್ದೀನಿ ಅಂತ ಹೇಳ್ತಲ್ಲ, ಬಟ್ ನಂಗೆ ಆ್ಯಕ್ಚುಲಿ ಕಾನ್ಸೆಪ್ಟ್ ಇಷ್ಟ ಆಯಿತು. ಇಟ್ ವಾಸ್ ಫನಿ, ಇಟ್ ವಾಸ್ ದೇರ್ ವಾಸ್ ಡ್ಯಾನ್ಸ್, ದೇರ್ ವಾಸ್ ಸಮಥಿಂಗ್ ಕ್ರಿಯೇಟಿವ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ದೇರ್. ಇಷ್ಟರಲ್ಲಿ ಗೋಲ್ಡನ್ ಮಿಸ್ ಆಯಿತು. ಬಟ್ ಐ ನೋ ಯು ಗೈಸ್ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಆ್ಯಂಡ್ ನಾವೇ ಇದನ್ನು ಮತ್ತೆ ಪ್ರೆಸ್ ಮಾಡೋತ ನೀವು ಮಾಡ್ತೀರಾ ಅಂತ ಗೊತ್ತು. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಐ ಹೇಟ್ ಯು ಗೈಸ್. ಥ್ಯಾಂಕ್ ಯು ಅನ್ವಿತಾ ಮ್ಯಾಮ್. ಎಸ್, ಅವ್ರು ಹೇಟ್ ಮಾಡ್ತಾ ಇದ್ದಾರೆ ಅಂತೆ, ಪರವಾಗಿಲ್ಲ ಅಲ್ಲ. ಎಸ್ ಸೊ ಓವರ್ ಟು ಕಿಶೋರ್ ಸರ್ ಮಾತಾಡೋಕ್ಕಿಂತ ಮೊದಲು ಪಾತ್ರೋಡು ತುಂಬು ಬಾರಿ ಶೋ ಕೂಡ ಶಾರುಖ್ ಖಾನ್ಗೆ ಟಿಕ್ಕಿ ಮಾತಾ ಬೈದುಂಡು ಇಲ್ಲದಲ್ಪದಾಯನ ಎಡಿಟರ್ ಕಡೆ ಓದ್ಬೋದು ಶಾರುಖ್ ಖಾನ್ಗೆ ಟಿಕ್ಕಿ ಕೊಲ್ಲದವರ ಸವಾರಿ ಕವ್ವೆ ತೆಲಿ ಅತ್ತು ಓಕೆ ಪರ್ಫಾರ್ಮೆನ್ಸ್ ವೈಸ್ ಟ್ವಿಸ್ಟರ್ಸ್ ನಿಖಿಲ್ ಒಂಜಿ ಆಲ್ರೆಡಿ ಡಾನ್ಸ್ ವಾರಿಯರ್ಸ್ ನಿಖಿಲ್ ಒಂಜಿ ಬೆಂಚ್ ಮಾರ್ಕ್ ಸೆಟ್ ಮಲ್ದೀತಾರೆ. ಅವಿನ ಯಾಪಲ ಎಂಕ್ಲಿಗುಂಡು ಅದಕ್ಕೆ ಯಾಪಲ ಎಂಕ್ಲಿನ್ ಕಿರ್ತು ತೊಷ್ಪಾದಿಜಾರ್ ನಿಖಿಲ್ ಯಾಪಲ್ ಬಿಕಾಸ್ ನಿಖಿಲ್ ಆತ್ ಹಾರ್ಡ್ ವರ್ಕ್ ಮಲ್ಪಾರ್. ಒಂಜೊಂಜಿ ಎಪಿಸೋಡ್ ಬಂದಾಗ ನಿಖಿಲ್ ಒಂಜೊಂಜಿ ಬೇತೆ ಕಾನ್ಸೆಪ್ಟನ್ನು ಪತಂ ಬರ್ಪಾರ್. ಬೊಕ್ಕ ನಿಖಲ್ ಹೋಲ್ ಟೀಮ್ ಲಾತೆ ಸೂರಜ್ ಪನ್ಲೆಕನೆ ಎಡ್ಡೆ ಫಾರ್ಮೇಷನ್ಸ್ ಎಡ್ಡೆ ಕ್ರಿಯೇಟಿವ್ ಸ್ಟೆಪ್ಸ್ ಪಾಡ್ದನೈಟ್ ಪೂರೆಲ್ಲ ಒಂಜಿ ಎಡ್ಡೆ ರುಟೀನ್ ಎಂದು ಪನೊಲಿ ಒಂಜಿ ಓವರ್ ಆಲ್. ಬೊಕ್ಕ ಅನ್ವಿತಾ ಬೊಕ್ಕ ಸೂರಜ್ ಓಕೆ ಎಡ್ಡೆ ಮಲ್ತದೆ ಐಕೊಂಜಿ ಸೂರಜ್ ಎಂಬೆಗ್ ಸುಮಿತ್ಗೆ ಥ್ಯಾಂಕ್ ಯು ಬಂತೆ. ಬೊಕ್ಕ ನಡುಟು ಪ್ರಶಾಂತ್ ಸರ್ ಬರ್ತಾರೆ ಕೌಲ వచ్చిన ಮಂಡ್ಯ ಅಂಚದು ಸುಮಿತ್ ಗೊಂಚೂರು ನೆರಡೆ ಕಮ್ಮಿ ಉಂಟಾ ಸೂರಜ್ ಬಂದಾಗ ನಾನು ಕೀ ಫುಲ್ ನಾವು ಬಂದ ಅಯ್ಯಯ್ಯೋ ನಂಬುಡಕ್ ಬಂದ್ಬಿಡ್ತಲ್ಲಪ್ಪ ಇದು ಅಂತ ಅಕಲ ಬನ್ನಾಗ ಬೆಚ್ಚ ಬನ್ನ ಅತ್ತು ಹೆಂಗೆ ಫಸ್ಟಿಗೆ ಹೆಂಗೆ ಗೊತ್ತೇ ಆಯ್ತು ಯಾನ್ ಬಂದು ಐದು ಪಕ್ಕ ಬತ್ತದವ್ರಿಗೆ ಚೈನ್ ಪಾಡುವ ಆಯ್ತಾ ಅಪ್ಪಗೆ ಹೆಂಗೆ ಕಡ್ತಾ ಅಂದು ಯಾನೇ ಬಂದು ಅಚ್ಚಾ ಓಕೆ ಜೋಕ್ಸ್ ಅಪಾರ್ಟ್ ನಿಕಲ ಅವೇ ಮುಕುಲ್ ಪನ್ಲೇಕ ಕೆಲವು ಕಡಿಟ್ಟು ಕ್ಲಮ್ಸ್ ಇತ್ತಂದ್ರೆ ಇತ್ತೆ ಮಾಸ್ಕ್ ಪಾಡ್ನಾಗಲ್ಲ ಅತ್ತೆ ನಿಕುಲ್ ಅರಿಬರಿ ಮಲ್ತಂದಿತ್ತಾರೆ ಅವಿನ ಪೂರ ನೆಕ್ಸ್ಟ್ ಟೈಮಿಗೂ ನಿಕುಲ್ ಒಂಚೂರು ಯೋಚನೆ ಮಲ್ಪಲೆ ಬಕ್ಕ ನಿಕಲ್ನ ಕೋಆರ್ಡಿನೇಟೆಡ್ಲಿ ಆವಡ್ ನಿಕಲ್ ಸ್ಟೆಪ್ಸ್ ಆವಡ್ ಹೋಲ್ ರೂಟೀನ್ ಎಡ್ಡೆ ಇತ್ತನ್ ನನ್ನ ನೆಕ್ಸ್ಟ್ ನಿಕುಲ್ ದಾದ ಮಲ್ಪರ್ ಬಂದು ನಿಕಲ್ ಒಂದು ಎಕ್ಸ್ಪೆಕ್ಟೇಷನ್ ಉಂಡು ನಿತಿನ್ ಆ್ಯಂಡ್ ಹೋಲ್ ಕ್ರೂ ಆ್ಯಂಡ್ ಕೀಪ್ ಅಪ್ ದ ಗುಡ್ ವರ್ಕ್ ಗೈಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಟ್ವಿಸ್ಟರ್ಸ್ ಇನ್ ಶಾರ್ಟ್ we love the concepts daada nikul eren involve mandidan very creatively done and nikala creativeness kannaga onchur work on your coordinations little formations pura beautiful but anchincha avundu pun chur ave nonje work manple otherwise you always stand out as a good team in Dance Warriors. Okay, all the best to you. Just miss nikulu just onji 1.5 ಮಿಸ್ ಇಜಿನ ಗೋಲ್ಡನ್ ಬಜಾರ್ ನಿಕ್ಲಿಗಿತ್ತು ಎಲ್ಲ ಬೋದು ಪುಡಪ್ಲೇ ಟಾಪ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಯಾರ್ ಗೈಸ್. Yes sir, thank you judges and Twisters Dance Academy, thank you so much and all the very best. Thank you so much. Idu Ampere Electric Scooter presents Dance Warriors Season 3 ಪವರ್ಡ್ ಬೈ ಅರಿಶಿನ ಸ್ಥಾನ, ನಿಪಾನ್ ಪಾಯಿಂಟ್ ಆ್ಯಂಡ್ ಅಮೃತ್ ನೋನಿ. ಎಸ್, ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇದೀಗ ಸಣ್ಣ ಬ್ರೇಕನ್ನು ತೆಗೆಯುವಂಥ ಹೊತ್ತು. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಇವತ್ತು ನಮ್ಮ ರೆಟ್ರೋ ರೌಂಡ್ನ ಕೊನೆಯ ಪಾರ್ಟಿಸಿಪೆಂಟ್, ಕೊನೆಯ ತಂಡವನ್ನು ವೇದಿಕೆ ಮೇಲೆ ನೋಡುವಂಥ ಸಮಯ. ಹಲವಾರು ರೆಟ್ರೋ ಲೋಕಕ್ಕೆ ಹೋಗಿದ್ದೀವಿ, ಹಲವಾರು ರೆಟ್ರೋ ಹಾಡುಗಳನ್ನು ಕೇಳಿದ್ದೀವಿ, ಹಲವಾರು ರೆಟ್ರೋ ಪರ್ಫಾರ್ಮೆನ್ಸಸ್ ನೋಡಿದ್ದೀವಿ. ಆ್ಯಂಡ್ ದ ಫೈನಲ್ ಟೀಮ್ ಆನ್ ಸ್ಟೇಜ್ ರೈಟ್ ನೌ ಇಸ್ ತರುಣ್ಸ್ ಡಾನ್ಸ್ ಯೂನಿಟ್ ಸುಳ್ಯ. ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ವೆಲ್ಕಮ್ ತರುಣ್ಸ್ ಡಾನ್ಸ್ ಯೂನಿಟ್ ಸುಳ್ಯ ಆನ್ ಸ್ಟೇಜ್. अरे सुनो, ये कौन है? तुम्हें पता नहीं, आज के जमाने की बहुत बड़ी स्टार है. अच्छा, वैसे एक जमाना था जब बॉलीवुड में एक ऐसी हीरोइन ने एंट्री मारी कि देखते ही देखते वो बन गई बॉलीवुड की फर्स्ट फीमेल सुपरस्टार.
लकी चिकी चिकी लकी चुम रप चिकी लकी चिकी चिकी लकी चिकी चुम पक चिकी लकी चिकी लकी चुम रप चिकी लकी चिकी लकी चिकी चुम मैं ख्वाबों की शहजादी मैं हूँ हर दिल पे छाई मैं ख्वाबों की शहजादी मैं हूँ हर दिल पे छाई बादल है मेरे दिल पे बिजली मेरी अंगड़ाई बिजली गिराने मैं हूँ आई बिजली गिराने मैं हूँ आई कहती है मुझको हवा हवाई हवा हवाई हवा हवाई हवा हवाई हवा हवाई मोरनी बादामा बोले आधी रात माँ मोरनी बादामा बोले आधी रात माँ छनन छन चूड़ियाँ छनन छन चूड़ियाँ खनक गई देख साहिबा चूड़ियाँ खनक गई हाथ माँ मोरनी बादामा बोले आधी रात माँ मेरा प्रेम गली घर से चली रस्ते में उसकी गली प्रेम गली उसने मेरा नाम लिया मैंने जिया थाम लिया उसने मेरा नाम लिया मैंने जिया थाम लिया उसने मुझे छेड़ दिया मैंने मुंह फेर लिया मरती मैं क्या करती रस्ते में वो खड़ा था सबसे मेरे पीछे पड़ा था जोश बड़ा उसको चढ़ा था रस्ते में वो खड़ा था सबसे मेरे पीछे पड़ा था नैनों में सपना सपनों में सजना सजना पे दिल आ गया क्यों सजना पे दिल आ गया नैनों में सपना सपनों में सजना सजना पे दिल आ गया क्यों सजना पे दिल आ गया बेले देखे जवानी के रेले देखे हसीनों के मेले देखे दिल पे हो तू ही छा गया तू ही छा गया नैनों में सपना सपनों में सजना सजना पे दिल आ गया क्यों सजना पे दिल आ गया बड़ी मस्ती करता है तू मेरी सोना 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 बड़ी छोटी है मुलाकात बड़े अफसोस की है बात किसी के हाथ ना आएगी ये लड़की किसी के हाथ ना आएगी ये लड़की ना जाने कहाँ से आई है ना जाने कहाँ को जाएगी दीवाना इसे बनाएगी ये लड़की मारे ही वाले में बह गई रे कटार रे मारे ही वाले में बह गई रे कटार रे कटार रे सदमा लगा है इस दिल को क्योंकि आज आसमान में चांद तो है पर चांदनी कहीं दूर चली गई है। धाक धूक सी मची है जिया में
जाने हमारी रूप की रानी किस देश निकल पड़ी है। तुम हो ख्वाबों की शहजादी, तुम रहोगी हर दिल पर छाई। We will miss you a lot. Adieu, dear हवा हवाई। ತರುಣ್ಸ್ ಡಾನ್ಸ್ ಯೂನಿಟ್ ಸುಳ್ಯ. ಸೊ ಒಂದ್ಸಲ ನಾವು ಶ್ರೀದೇವಿ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಒಂದು ಟ್ರಿಬ್ಯೂಟ್ನ ಕೂಡ ಕೊಡೋಣ. ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ರೆಟ್ರೋ ಅಂತ ಹೇಳಿದ ತಕ್ಷಣ ಆ ಕಾಲವನ್ನು ಆಳಿದಂತಹ ಒಂದು ನಾಯಕಿಯನ್ನು ನಾವಿವತ್ತು ನಮ್ಮ ವೇದಿಕೆಯಲ್ಲಿ ನಾವು ಅವರಿಗೆ ನಮ್ಮ ಟ್ರಿಬ್ಯೂಟ್ನ ಸಲ್ಲಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಒಂದು ಗ್ರೇಟ್ ಟ್ಯಾಲೆಂಟ್, ನಮ್ಮೆಲ್ಲರನ್ನು ಕೂಡ ಬಹಳಷ್ಟು ಪ್ರೌಡ್ ಮಾಡಿದಂಥ ನಟಿ. ಸೊ ರೆಟ್ರೋ ಅಂತ ಹೇಳಿದ ತಕ್ಷಣ ನೀವು ಅವರ ಕಾನ್ಸೆಪ್ಟ್ನ ತೊಗೊಂಡು ಬಂದು ಇಲ್ಲಿ ತೋರಿಸಿದ್ದೀರಾ. ಹೇಮಮಾಲಿನಿ ಅಥವಾ ಶ್ರೀದೇವಿ ಅಥವಾ ಇಂತಹ ಎಲ್ಲ ಹೀರೋಯಿನ್ಗಳನ್ನು ನೆನೆಸ್ಕೊಂಡು ಅವರೆಲ್ಲ ಇಲ್ಲಿದ್ದಾರೆ, ಒಬ್ಬೊಬ್ಬರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಮುಂದಿನ ಹೇಮಮಾಲಿನಿ, ಮುಂದಿನ ಶ್ರೀದೇವಿ, ಮುಂದಿನ ಎಲ್ಲ ಹೀರೋಯಿನ್ಸ್ ಇಲ್ಲಿದ್ದಾರೆ. ಸೊ ಜೋರಾದ ಚಪ್ಪಾಳೆ ಬರಲಿ ಒಂದ್ಸಲ ತರುಣ್ಸ್ ಡಾನ್ಸ್ ಯೂನಿಟ್ ಸುಳ್ಯ ಇವರಿಗೆ. ರೆಟ್ರೋ ರೌಂಡ್ನ ಕೊನೆಯ ರೆಟ್ರೋ ಪರ್ಫಾರ್ಮೆನ್ಸ್. ಸೊ ಒಂದು 19 ರೆಟ್ರೋ ಪರ್ಫಾರ್ಮೆನ್ಸ್ ನೋಡಾದಮೇಲೆ ಇದು 20ನೇ ರೆಟ್ರೋ ಪರ್ಫಾರ್ಮೆನ್ಸ್. ಇದನ್ನು ನೋಡಿ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಕಿಶೋರ್. ಹಲೋ ಗಾಯ್ಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕ್ಯೂಟಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಕಾಸ್ಟ್ಯೂಮ್ಸ್ ಮತ್ತು ಆರು ಹೀರೋಯಿನ್ಸ್, ನಿಮ್ಮ ಹೋಲ್ ಆ್ಯಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನೀವೊಂದು ಟ್ರಿಬ್ಯೂಟ್ ಮಾಡಿರೋದು ಒಂದು ಲೆಜೆಂಡ್ರಿ ಹೀರೋಯಿನ್ ಅಂತ ಹೇಳ್ಬೋದು. ಅವರೀಗ ನಮ್ಮ ಜೊತೆ ಇಲ್ಲ, ಬಟ್ ನೀವು ಟ್ರಿಬ್ಯೂಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ಥ್ಯಾಂಕ್ ಯು. ಮತ್ತು ನಿಮ್ಮ ಡಾನ್ಸಿಂಗ್ ಸ್ಟೈಲ್ ಒಂದೊಂದು ವೇರಿಯೇಷನ್ ನೀವು ಕೊಟ್ಟಿದ್ದೀರಾ, ಅದು ನನಗೆ ತುಂಬ ಇಷ್ಟ ಆಯಿತು. ಪ್ರಾಪರ್ಟಿ ಆ್ಯಂಡ್ ಅಂಬ್ರೆಲಾ ಎಲ್ಲ ಒಂದು ಈ ಓಲ್ಡ್ ಇಸ್ ಗೋಲ್ಡ್ಗೆ ಒಂದು ಏನು ಬೇಕಲ್ವ ಅದೊಂದು ಕರೆಕ್ಟಾಗಿ ನೀವು ಒಂದು ಮ್ಯಾಚ್ ಮಾಡಿ ಕೊಟ್ಟಿದ್ದೀರಾ. ಬಟ್ ಅದೇ ನಂಗೆ ಸ್ವಲ್ಪ ಡಾನ್ಸಿಂಗ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕಿತ್ತು, ನನಗೆ ಹಾಗೆ ಅನ್ನಿಸ್ತಾ ಇದೆ. ಮತ್ತು ಬಾಕಿ ಜಡ್ಜಸ್ ಇದ್ದಾರೆ, ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಬಟ್ ಫಾರ್ ಮೀ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕೀಪ್ ರಾಕಿಂಗ್ ಗೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಮುಂದಿನ ಕಮೆಂಟ್ ಅನ್ವಿತಾ ಸಾಗರ್. ಹಾಯ್ ತರುಣ್ಸ್ ಡಾನ್ಸ್ ಯೂನಿಟ್. ಹಾಯ್ ಮ್ಯಾಮ್. ನನಗಿದೊಂದು ವೆರಿ ಬ್ಯೂಟಿಫುಲ್ ಡೆಡಿಕೇಶನ್ ಟು ಶ್ರೀದೇವಿ ಮ್ಯಾಮ್ ಅಂತ ಅನ್ನಿಸ್ತು. ಪ್ರತಿಯೊಬ್ಬರದ್ದು ಕಾಸ್ಟ್ಯೂಮ್ ಆಗಿರ್ಬೋದು ಆ್ಯಂಡ್ ದ ವೇ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಐ ಗೆಸ್ ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು ಡ್ಯಾನ್ಸು. ಬಟ್ ತುಂಬ ಸಾಂಗ್ಸ್ ಇದ್ದಿದ್ದರಿಂದ ಆ್ಯಂಡ್ ಆಲ್ಸೋ ದೇರ್ ಲಾಡ್ ಆಫ್ ಯೂಸೇಜ್ ಆಫ್ ಪ್ರಾಪರ್ಟಿ. ಹಾಗೆ ಅದು ಕೆಲವೊಂದು ಕಡೆ ಕ್ಲಮ್ಸಿ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಡೆಫಿನೆಟ್ಲಿ ಆ ರೆಟ್ರೋ ಪರ್ಫಾರ್ಮೆನ್ಸ್. ಯಾ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಅನ್ವಿತಾ ಸಾಗರ್. ಸೂರಜ್ ಸರ್. ಹಾಯ್ ಎಲ್ರಿಗೂ. ಹಾಯ್ ಸರ್. ನಾನು ಡೆಫಿನೆಟ್ಲಿ ನಿಮ್ಮ ಕೊರಿಯೋಗ್ರಾಫರ್ಗೆ ಸೂಪರ್ ವರ್ಕ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಯಾಕೆಂದರೆ ಮೆಲೋ ಡ್ರಾಮಾನ ಕಟ್ ಮಾಡಿ ಒಂದು ಒಳ್ಳೆ ರೆಟ್ರೋ ಸ್ಟೈಲ್ನ ಬಾಲಿವುಡ್ಗೆ ತಂದು ಕೊಟ್ಟ ಹೀರೋಯಿನ್ ಅಂದರೆ ಶ್ರೀದೇವಿ. ಯಾಕೆಂದರೆ ಆ ಮೆಲೋ ಸ್ಟೈಲ್ನ ತೊಗೊಂಡೋಗಿ ಸ್ಪೀಡಾಗಿ ಡಾನ್ಸ್ ಆಗಲಿ ಅಥವಾ ಡೈಲಾಗ್ ಡೆಲಿವರಿ ಆಗಲಿ ಅದನ್ನು ತಂದಿದ್ದೇ ಶ್ರೀದೇವಿ. ಅದಕ್ಕೆ ಅವರು ಫಸ್ಟ್ ಫೀಮೇಲ್ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ತಾರೆ. ಫ್ರಮ್ ಹರ್ ಬ್ಯೂಟಿ, ಫ್ರಮ್ ಹರ್ ಪರ್ಫಾರ್ಮೆನ್ಸ್ ಇನ್ ಎವ್ರಿ ವೇ. ಅವರ ಕಾಸ್ಟ್ಯೂಮ್ ಆಗಿರಲಿ, ಇವತ್ತು ಜನ ಅವರನ್ನು ರೆಕಗ್ನೈಸ್ ಮಾಡ್ತಾರೆ. ಅವರ ಕಾಸ್ಟ್ಯೂಮ್ ಇವತ್ತು ಇವರೆಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಎವ್ರಿ ಸಾಂಗ್ ಯು ಹ್ಯಾವ್ ಜಸ್ಟಿಫೈಡ್ ಟುಡೇ. ವೆರಿ ಗುಡ್. ಸಣ್ಣ ಮಕ್ಕಳಾದರೂ ನೀವು ಎಲ್ಲ ಅವರ ಹೀರೋಯಿನ್ ಒಂದೊಂದು ಮೂವಿದು ಒಂದೊಂದು ಕ್ಯಾರೆಕ್ಟರ್ ತೊಗೊಂಡು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಇದರ ಐಡಿಯಾ ನಿಮ್ಮ ಕೊರಿಯೋಗ್ರಾಫರ್ ತೊಗೊಂಡು ಬಂದಿರೋದು ಸೂಪರ್ ಆಗಿದೆ. ವೆರಿ ಗುಡ್ ಆನ್ ದ್ಯಾಟ್ ಪಾಯಿಂಟ್. ಥ್ಯಾಂಕ್ ಯು ಸರ್. ಓಕೆ. ಆ್ಯಂಡ್ ನಮಗೆ ರೆಟ್ರೋ ಅಂದ ತಕ್ಷಣವೇ ನೆನಪಿಗೆ ಬರೋದು ಇಂಥ ಸಾಂಗ್ಸ್ಗಳೇ. ಆ್ಯಂಡ್ ನನಗೆ ಏನಂದರೆ ಇಷ್ಟ ಆಯ್ತಂದರೆ ಇಲ್ಲಿ ವೆರೈಟೀಸ್ ಆಫ್ ಫಾರ್ಮ್ಸ್ ನನಗೆ ಕಾಣಲಿಕ್ಕೆ ಸಿಕ್ತು. ಓಲ್ಡ್ ಇಸ್ ಗೋಲ್ಡಲ್ಲಿ ಏನೆಲ್ಲ ಫಾರ್ಮ್ಸ್ ಎಲ್ಲ ಇತ್ತು ಅದೆಲ್ಲ ಚೆನ್ನಾಗಿ ಬಂತು. ಆ್ಯಂಡ್ ಪ್ರಾಪ್ಸ್ನು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಆ್ಯಂಡ್ ಒಂದು ಪಕ್ಕಾ ಶ್ರೀದೇವಿಗೆ ಡೆಡಿಕೇಟೆಡ್ ಪರ್ಫಾರ್ಮೆನ್ಸ್ ಅಂತ ನಂಗೆ ಅನಿಸ್ತು. ಆ್ಯಂಡ್ ಆಡಿಷನಲ್ಲಿ ನೋಡಿದ್ದ ಟೀಮಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ. ಸೊ ನಿಮ್ಮ ಈ ಡೆವಲಪ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಮಕ್ಕಳೇ. ಥ್ಯಾಂಕ್ ಯು ಸರ್. ಓಕೆ, ಹೀಗೆ ಕಾಂಪಿಟೇಷನ್ ಟಫ್ ಇದೆ. ಇವತ್ತಿದ್ದು ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಗುಡ್ ಆಗಿತ್ತು. ಸೊ ಇನ್ನೂ ನೀವು ಎಕ್ಸಲೆಂಟಿಗೆ ರೀಚ್ ಆಗಬೇಕು. ಇನ್ನೂ ಕಾಂಪಿಟೇಷನ್ ಟಫ್ ಇದೆ. ಇನ್ನೂ ನೀವು ಸೆಲೆಕ್ಟ್ ಆದ ನೆಕ್ಸ್ಟ್ ರೌಂಡ್ಗೆ ತುಂಬ ಚಾಲೆಂಜಿಂಗ್ ಆಗಿರೋ ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡಬೇಕು. ಓಕೆ, ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಕೊರಿಯೋಗ್ರಾಫರನ್ನು ಒಮ್ಮೆ ಕರಿತೀರಾ ಸ್ಟೇಜ್? ತರುಣ್. ಎಸ್, ತರುಣ್ಸ್ ಡಾನ್ಸ್ ಯೂನಿಟ್ ಸುಳ್ಯ. ತರುಣ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ತರುಣ್ಗೆ ರಿಯಾಲಿಟಿ ಶೋ ವೇದಿಕೆಗಳಂದರೆ ಅದು ಹೊಸದಲ್ಲ. ಯಾವುದೋ ಒಂದು ಕಾಲದಲ್ಲಿ
ರಿಯಾಲಿಟಿ ಶೋಗಳು ಹುಟ್ಟಬೇಕಾದ್ರೆ ಆ ಟೈಮಿಂದನೇ ಸೋಲೋ ಡಾನ್ಸ್, ಗ್ರೂಪ್ ಡಾನ್ಸ್ ಇದೆಲ್ಲವನ್ನು ಕೂಡ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಮಾಡಿ ಮಿಂಚಿದಂತಹ ಒಂದು ಕೊರಿಯೋಗ್ರಾಫರ್ ಇವತ್ತು ನಮ್ಮ ಟಿವಿ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಅವರ ಟೀಮ್ನ ಕರ್ಕೊಂಡು ಬಂದು ಸುಳ್ಯದಿಂದ ಇಲ್ಲಿ ಬಂದು ನಮಗೆ ಒಳ್ಳೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಒಂದ್ಸಲ ಚಪ್ಪಾಳೆ ಬರಲಿ ಇಡೀ ಟೀಮ್ ಆ್ಯಂಡ್ ಆಲ್ ದ ಪೇರೆಂಟ್ಸ್ ಆಫ್ ದಿಸ್ ಕಿಡ್ಸ್. ಥ್ಯಾಂಕ್ ಯು ಸೊ ಮಚ್. ಅದಕ್ಕಿಂತ ಮೇಲಾಗಿ ಇವ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಾವು ನಮ್ಮ ಕೆರಿಯರ್ ನಾವು ಜೊತೆಗೆ ಸ್ಟಾರ್ಟ್ ಮಾಡಿರೋದು. ಲೆಜೆಂಡ್ರಿ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು. ಇವ್ರಿಗೆ ಹೆಸರೇ ಲೆಜೆಂಡ್ರಿ ಕೊರಿಯೋಗ್ರಾಫರ್ ಅಂತಲೇ ಇದೆ. ಯಾಕೆಂದರೆ ಅವನ ತಲೆಗೆ ಇದೆ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸೊ ಮಚ್. ಸೀರಿಯಸ್ಲಿ ತರುಣ್, ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಯಾರ್. ಸೀರಿಯಸ್ಲಿ ಎಂಕ್ ಪ್ರೌಡ್ ಫೀಲ್ ಆವೊಂದುಂಡು ಯಾನ್ ಎಂಕ್ ಪಾತೆರ ಆವೊಂದು ನಿನ್ನೊಟ್ಟಿಗೆ. ಬಟ್ ಯುನೋ ವಾಟ್, ನಿನ್ನ ಒಂಜಿ ಪ್ಲೇಸ್ ಉಂಡತ್ತ ಅವಲೇ ಉಂಡು. ಇನ್ನು ಯಾಪಲ್ಲ ಇಂಕ್ಲಿನ್ ತಿರ್ತ ಬರ್ರೆ ಬಿಡ್ತುಜ ನನಾತ್ ಎಡ್ಡೆ ಬೇಲೆ ಮಲ್ಪು, ನನಾತ್ ನಮ್ಮ ಜೋಕ್ಲೆಗ್ ಎಡ್ಡೆ ಮಲ್ಪಾಡು, ದೇವರ ಎಡ್ಡೆ ಮಲ್ಪಾಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಬ್ರೋ. ಈತ ಜನ ಕೊರಿಯೋಗ್ರಾಫರ್ಸ್ ನಕಲು ಈತ ಟೀಮ್ ದಕಲು ಬೇತೆ ಬೇತೆ ರಿಯಾಲಿಟಿ ಶೋ ಬೇತೆ ಬೇತೆ ಸಾಧನೆ ಮಂತದ್ದು ಪೂರ ವಿನ್ ಆದ ಇಡೆಗೆ ಬರ್ಪು ನಾವು. ದಟ್ ಶೋಸ್ ವಾಟ್ ಡಾನ್ಸ್ ವಾರಿಯರ್ಸ್ ಇಸ್ ಆಲ್ ಅಬೌಟ್. ಸೊ ಡಾನ್ಸ್ ವಾರಿಯರ್ಸ್ ಗೊರ ಜೋರ್ದ ತಾಟಿ ಬರಡು ಏತೆ ವೇದಿಕೆ ಒಪ್ಪಾಡು. ಈ ವೇದಿಕೆ ಒಂದು ಮಾತಾ ಕೊರಿಯೋಗ್ರಾಫರ್ಸ್ ನಕ್ಲೆಗ್ಲ ಮಾತರಿಗ್ಲ ಸ್ಪೆಷಲ್. ಸೊ ಥ್ಯಾಂಕ್ ಯು ತರುಣ್ಸ್ ಡಾನ್ಸ್ ಯೂನಿಟ್, ಸುಳ್ಯ ಇಡೀ ಟೀಮ್ ಮೆಂಬರ್ಸ್ ಆ್ಯಂಡ್ ನಿಖಿಲ ಪೇರೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಒಟ್ಟು 20 ತಂಡಗಳು. ಮೊದಲನೇ ರೌಂಡಲ್ಲಿ 20 ಸ್ಪೆಷಲ್ ಡಿಫ್ರೆಂಟ್ ಪರ್ಫಾರ್ಮೆನ್ಸ್. ರೆಟ್ರೋ, ನಾವು ಹಿಂದಿನ ಕಾಲದಲ್ಲಿ ಯಾವ್ಯಾವ ಹಾಡುಗಳನ್ನು ಕೇಳಿದೆವೋ, ಯಾವ ಎಲ್ಲ ಹಾಡುಗಳಿಂದ ನಮಗೆ ಮೆಮರೀಸ್ಗಳು ಹುಟ್ಟಿವೋ ಅದೆಲ್ಲ ಹಾಡುಗಳನ್ನು ಈ ವೇದಿಕೆ ಮೇಲೆ ನೋಡಾಯಿತು. ಈಗ ಕೊನೆಯದಾಗಿ ಒಂದು ಸಣ್ಣ ಬ್ರೇಕ್ನ ತಗೊಳ್ಳುವಂಥ ಸಮಯ. ಬಟ್ ಈ ಬ್ರೇಕ್ ಆದಮೇಲೆ ಇರುವಂಥ ಏನು ಪೋರ್ಷನ್ ಇದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಈ 20 ತಂಡಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಆ್ಯಂಡ್ ಯಾರು ಮುಂದಿನ ರೌಂಡ್ಗೆ ಹೋಗ್ತಾರೆ ಅಂತ. ಸೊ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ವಿಲ್ ಬಿ ಬ್ಯಾಕ್ ಸೂನ್. ವೆಲ್ಕಮ್ ಬ್ಯಾಕ್. ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್. ಸೊ ಇಷ್ಟು ಖುಷಿಯಲ್ಲಿದ್ದ ನಾವು, ಇಷ್ಟೊಂದು ಡಾನ್ಸ್ ಪರ್ಫಾರ್ಮೆನ್ಸ್ನ ನೋಡಿರೋ ನಾವು, ಈಗ ಒಂದು ಸ್ವಲ್ಪ ಬೇಸರ ಆಗುವಂಥ ಟೈಮ್ ಬಂದಿದೆ. ಬೇಸರ ಏನಕ್ಕೆ ಅಂತಂದರೆ 20 ಟೀಮ್ಗಳಿದ್ದು ಅದರಲ್ಲಿ ನಾನು ಆಗಲೇ ಹೇಳಿದೆ ಒಂದಷ್ಟು ಟೀಮ್ಗಳು ಎಲಿಮಿನೇಟ್ ಆಗುತ್ತೆ ಆ್ಯಂಡ್ ಅಲ್ಲಿಂದ ಇನ್ನೊಂದು ಹೊಸ ರೌಂಡ್ ಮುಂದಕ್ಕೆ ಶುರುವಾಗುತ್ತೆ. ಸೊ ಪ್ರತಿ ನಮ್ಮ ರಿಯಾಲಿಟಿ ಶೋ ಹಾಗೇನೆ ಇಲ್ಲೂ ಹಾಗೆ ಒಂದಷ್ಟು ಜನ ಬರ್ತಾರೆ, ಇಲ್ಲಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ತಗೊಂಡು ಹೋಗ್ತಾರೆ. ಸೊ ಅವ್ರು ಯಾರು ಅಂತ ನೋಡುವಂತಹ ಸಮಯ. ಈ ಬಂಗದ ಬೇಲೆ ಎಂಕಲಾಪುಜಿ ಇರೆಗ್ಲಾಪುಜಿ ಒಂಜಿ ಕೆಲಸ ಮಲ್ಪಗ ಇದು ಬೇಲೆ ಮಲ್ಪರೆ ಅಂದೆ 3 ಜನ ಅಲ್ಪ ಕುಲೊಂದೇರು ಆ್ಯಂಡ್ ದೇ ಬೀನ್ ಜಡ್ಜಿಂಗ್ ಎವ್ರಿಬಡಿ ಆ್ಯಂಡ್ ಐ ಆಮ್ ಶೋರ್ ಅಕಲ್ಡ ರಿಸಲ್ಟ್ಸ್ ಉಂಡು. ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಆ್ಯಂಡ್ ಯಾರು ಮುಂದಿನ ರೌಂಡ್ಗೆ ಹೋಗ್ತಾರೆ ಅಂತ ನೋಡೋದಕ್ಕೆ ಓವರ್ ಟು ಅವರ್ ಜಡ್ಜಸ್. ಓಕೆ, ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 3 ನಮ್ಮ ಫಸ್ಟ್ ರೌಂಡ್ ರೆಟ್ರೋ ಥೀಮ್ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಎಷ್ಟಾಗುತ್ತೋ ಅಷ್ಟು 101% ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇಟ್ ವಾಸ್ ನೈಸ್ ಟು ಜಡ್ಜ್ ಆಲ್ ದ ಟೀಮ್ಸ್ ಆ್ಯಂಡ್ ಆ್ಯಸ್ ಆಲ್ವೇಸ್ ತುಂಬಾ ಪ್ರೌಡ್ ಆಗಿತ್ತು. ಆ್ಯಂಡ್ ಇವಾಗ ನಮಗೆ ಇಷ್ಟ ಆಗದಿರೋಂಥ ಒಂದು ಸೆಗ್ಮೆಂಟ್ ಅಂತಲೇ ಹೇಳ್ಬೋದು, ದ ಎಲಿಮಿನೇಷನ್ ಸೆಗ್ಮೆಂಟ್. ವಿ ಹ್ಯಾಡ್ 20 ಟೀಮ್ಸ್ ವಿತ್ ಅಸ್. ಸೊ ಇವಾಗ ಕೆಲವೊಂದು ಟೀಮ್ಸ್ನ ನಾವು ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ರೌಂಡಿಗೆ ಅವ್ರು ನಮ್ಮ ಜೊತೆ ಇರಲ್ಲ. ದ ಫಸ್ಟ್ ಟೀಮ್ that will be getting eliminated is Yashaswi Dance Class, and the second team that is getting eliminated is Point Out Crew. ಇವತ್ತು ಎಲಿಮಿನೇಟ್ ಆಗ್ತಿರೋ ಟೀಮ್, ಐ ಆಮ್ ಸಾರಿ ಗೈಸ್, ಭಾವನಾ ಡಾನ್ಸ್ ಕ್ರೂ ಪುಣೆ, ಇನ್ನೊಂದು ಡಿ ಡಾನ್ಸ್ ಸ್ಟುಡಿಯೋ. ಐ ಆಮ್ ವೆರಿ ಸಾರಿ ಗೈಸ್. ಬೆಟರ್ luck next time and all the best for your future. Thank you. ಸೊ ಇವಾಗಲೇ 4 ಟೀಮ್ ಎಲಿಮಿನೇಷನ್ ಆಗಿದೆ. ಸೊ ಇನ್ನೊಂದು ಟೀಮ್ ಎಲಿಮಿನೇಷನ್ ಆಗ್ತಿರೋದು ಡಾನ್ಸ್ ವಾರಿಯರ್ಸ್ ಸೀಸನ್ 3ಯಲ್ಲಿ, ಅಂದರೆ ವರ್ಸಿಟಿ ಡ್ಯಾನ್ಸ್ ಕ್ರೂ ಬಜ್ಪೆ. ಎಲಿಮಿನೇಷನ್ ಯಾರೆಲ್ಲ ಆಗಿದ್ದೀರಾ ದಯವಿಟ್ಟು ಇದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ಳಿ. ಹಾಗೆ ಡಾನ್ಸ್ ವಾರಿಯರ್ಸ್ ಸೀಸನ್ ನೆಕ್ಸ್ಟ್ ಬರೋ ಸೀಸನ್ಗಳಿಗೆ ಟ್ರೈ ಮಾಡಿ ಒಂದು ಒಳ್ಳೆ ತಂಡ ಆಗಿ ಮುಂದೆ ಬನ್ನಿ ಅನ್ನೋದು ನಾವೆಲ್ಲ ವಿಶಸ್ ಮಾಡ್ತೀವಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಇವತ್ತು 20 ಟೀಮಲ್ಲಿ 15 ಟೀಮು ಮುಂದಿನ ರೌಂಡ್ಸಿಗೆ ಹೋಗ್ತಿದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಇನ್ನೊಂದು ಎಪಿಸೋಡ್ಸ್ ಜೊತೆ ಇನ್ನೊಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲ 15 ಟೀಮ್ಸ್ಗೂ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಹಂತದಲ್ಲೂ ಒಂದು ಸ್ವಲ್ಪ ಸಿಹಿ ಒಂದು ಸ್ವಲ್ಪ ಕಹಿ ಇದ್ದೇ ಇರುತ್ತೆ. ಸೊ ಯಾರೆಲ್ಲ ಎಲಿಮಿನೇಟ್ ಆಗಿದಾರೋ ಅವರಿಗೆ ಒಂದು ಸ್ವಲ್ಪ ಬೇಸರ ಆಗಿರ್ಬೋದು, ಸ್ವಲ್ಪ ಅಲ್ಲ ತುಂಬಾನೇ ಬೇಸರ ಆಗಿರ್ಬೋದು. ಆದರೆ
ಈ ಒಂದು ನಮ್ಮ ಟಿವಿಯ ಪ್ರತಿ ರಿಯಾಲಿಟಿ ಶೋ ಅಲ್ಲೂ ಕೂಡ ಎಲಿಮಿನೇಟ್ ಆದವರೇ ಮುಂದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳಾಗೋದು. ಯಾಕಂತ ಹೇಳಿದ್ರೆ ಅವರಲ್ಲಿ ಆ ಛಲ, ಆ ಹಠ, ಆ ಸಾಧಿಸುವಂಥ ಒಂದು ಎಲ್ಲವೂ ಇರುತ್ತೆ. ಸೊ ಎಲಿಮಿನೇಟ್ ಆದ ತಂಡಗಳಿಗೆ ವಿ ಆರ್ ರಿಯಲಿ ವೆರಿ ಸಾರಿ, ಬಟ್ ವಿ ಆರ್ ಶೋರ್ ಮುಂದಕ್ಕೆ ನೀವು ಇನ್ನೂ ದೊಡ್ಡ ಬಲಿಷ್ಠ ತಂಡವಾಗಿ ಈ ವೇದಿಕೆ ಮೇಲೆ ಬರ್ತೀರಾ ಅಂತ. ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಟೀಮ್ಸ್ ದಟ್ ಹ್ಯಾವ್ ಸೆಲೆಕ್ಟೆಡ್ ಟು ದ ನೆಕ್ಸ್ಟ್ ರೌಂಡ್. ರೆಟ್ರೋ ಆಂಡ್ ನನ್ನ ದುಂಬದ ರೌಂಡ್ ಉಂಡು ನಲ್ಲ ಅಂತೆ ಗಮ್ಮತ್ತುಂಡು, ನಲ್ಲ ಅಂತೆ ಗೌಜಿ ಉಂಡು. ಸೊ ಒಂದು ಪೂರ ಗೌಜಿತು ಓಡುಂದಾಣ ದಾದ ಮನ್ಪೋಡು ಎಂಕುಲ್ ಮುಲ್ತೊಡ್ದು ಪೋಪ ನಿಕ್ಕುಲ್ ಒಡೆಲ್ಲ ಪೋರೆ ಬಲಿ ನೀವು ಅಲ್ಲೇ ಇರಬೇಕು. ಯಾಕಂತ ಹೇಳಿದ್ರೆ ಮುಂದೆ ಹೊಸ ಸಂಚಿಕೆ, ಹೊಸ ರೌಂಡ್, ಹೊಸ ಡಾನ್ಸ್ ಪರ್ಫಾರ್ಮೆನ್ಸ್ನೊಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಡೋಂಟ್ ಗೋ ಎನಿವೇರ್. ದಿಸ್ ಇಸ್ NAMMA TV presents Ampere Electric Scooters Dance Warrior Season 3 powered by Amrut Noni, Arshina Snana, hage Nippon Paint. This is Anurag signing off and This is Soumya Kotian signing off. Take care. Bye-bye. Dance Warrior. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrut Noni ಮತ್ತು Nippon Paint, co-sponsored by